ಕರ್ನಾಟಕದ ಯುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನವ ಬೆಂಗಳೂರು ಕ್ಲಬ್ ವತಿಯಿಂದ ವಾಯ್ಸ್ ಅಂಡ್ ಡಾನ್ಸ್ ಆಫ್ ಕರ್ನಾಟಕದ ಆಯ್ಕೆ ಪ್ರಕ್ರಿಯೆ ಮಂಗಳೂರಿನಲ್ಲಿ ನಡೆಸಲಾಯಿತು. ನಗರದ ಪಾಂಡೇಶ್ವರ ಕುಲಾಲ್ ಸಂಘ ನಾಸಿಕ್ ಭವನ ಹಾಲ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಯುವ ಪ್ರತಿಭೆಗಳು ಭಾಗವಹಿಸಿ ತಮ್ಮ ಪ್ರತಿಭೆಯನ್ನ ತೋರ್ಪಡಿಸಿದರು. ಕರ್ನಾಟಕದಲ್ಲಿರುವ ಯುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ನೀಡುವ ಸಲುವಾಗಿ ಕಳೆದ ಹಲವಾರು ದಿನಗಳಲ್ಲಿ ನವ ಬೆಂಗಳೂರು ಕ್ಲಬ್ ವತಿಯಿಂದ ವಾಯ್ಸ್ ಅಂಡ್ ಡ್ಯಾನ್ಸ್ ಆಫ್ ಕರ್ನಾಟಕದ ಆಯ್ಕೆ ಪ್ರಕ್ರಿಯೆ ರಾಜ್ಯದಾದ್ಯಂತ ನಡೆಯುತ್ತಿದ್ದು, ಈಗಾಗಲೇ ರಾಜ್ಯದ 6 ಕಡೆಯಲ್ಲಿ ಆಡಿಷನ್ ಪ್ರಕ್ರಿಯೆ ನಡೆಸಿದ್ದು, ಶನಿವಾರದಂದು ಮಂಗಳೂರಿನ ಪಾಂಡೇಶ್ವರ ಕುಲಾಲ್ ಸಂಘ ನಾಸಿಕ್ ಭವನ ಹಾಲ್ನಲ್ಲಿ ಆಡಿಷನ್ ರೌಂಡ್ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಕಲಾ ಸಂಭ್ರಮ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮವನ್ನು ಖಾಸಗಿ ವಾಹಿನಿ ರಿಯಾಲಿಟಿ ಶೋ ವಿಜೇತ ನನ್ನಮ್ಮ ಕವಿತಾ ರಂಜನ್ ರಾವ್ ಉದ್ಘಾಟಿಸಿದ್ರು. ಬಳಿಕ ಮಾತನಾಡಿದ ಅವರು, ತೆರೆಮರೆಯಲ್ಲಿ ಇರುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆ ಸಿಕ್ಕಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇದಿಕೆ ಸಿಗುವಂತಾಗಲಿ ಎಂದು ಹೇಳಿದ್ರು. ನವಮಂಗಳೂರು ಕ್ಲಬ್ ಉಪಾಧ್ಯಕ್ಷೆ ಹಾಗೂ ತೀರ್ಪುಗಾರರಾಗಿರುವ ಶುಭರಾಜ್ ಶೇಖರ್ ಮಾತನಾಡಿ, ಮಂಗಳೂರಿನಲ್ಲಿರುವ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಆಡಿಷನ್ ರೌಂಡ್ಸ್ ನಡೆಸಲಾಗುತ್ತಿದೆ. ಅಕ್ಟೋಬರ್ 26ರಿಂದ 28ರ ತನಕ ಬೆಂಗಳೂರಿನಲ್ಲಿ ಗ್ರ್ಯಾಂಡ್ ಫೈನಲ್ ಸ್ಪರ್ಧೆ ನಡೆಯಲಿದೆ. ಈ ಸ್ಪರ್ಧೆಯಲ್ಲಿ ಡಾನ್ಸ್, ವಾಯ್ಸ್ ಆಫ್ ಕರ್ನಾಟಕ ಸೇರಿದಂತೆ ಇನ್ನಿತರ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದ್ರು. ಹಾಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಕ್ಕೂ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಕಲಾ ಸಂಭ್ರಮ 2017 ಪ್ರತಿಭೆ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅದನ್ನು ಸೆಲೆಕ್ಟ್ ಮಾಡುವಂಥ ಅವಕಾಶ ನಮಗೆ ಗೊತ್ತಿದೆ. ಅದು ನಮ್ಮ ಭಾಗ್ಯ ಅಂತ ನೆನ್ಕೊಳ್ತೀವಿ. ನೋಡೋಣ ಬ್ಯಾಂಗ್ಳೂರು ಜನರು ಎಷ್ಟು ಟ್ಯಾಲೆಂಟೆಡ್ ಇದ್ದಾರೆ ಅಂತ. ಸೊ ಹೆಚ್ಚಾಗಿ ಮಾತಾಡೋಣ, ಜಜ್ಮೆಂಟ್ ಟೈಮಲ್ಲಿ ನಾವು ಮಾತಾಡ್ತಾ ಇರಬೇಕಾಗುತ್ತೆ. ಸೊ ಥ್ಯಾಂಕ್ ಯು. ಏಬಲ್ ಅಕಾಡೆಮಿಯ ಮಂಗಳೂರು ಶಾಖೆಯ ಪ್ರಜ್ವಲ್ ಮಾತನಾಡಿ, ಇದೊಂದು ಉತ್ತಮ ಕಾರ್ಯಕ್ರಮವಾಗಿದೆ. ಇಂತಹ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವ ಕೆಲಸವಾಗಬೇಕಾಗಿದೆ ಎಂದು ಹೇಳಿದ್ರು. ಆದಷ್ಟು ಮಕ್ಕಳು ಹೊರಗೆ ಬರಬೇಕು, ಬಂದು ಅವರ ಟ್ಯಾಲೆಂಟನ್ನು ಶೋಕೇಸ್ ಮಾಡಬೇಕು. ಸೊ ಮ್ಯಾಂಗ್ಳೂರ್ನ ಹೆಸರು ಸಹ ಅವರ ಒಂದು ಟ್ಯಾಲೆಂಟ್ ಒಟ್ಟಿಗೆ ಮೇಲೆ ಬರ್ತದೆ. ಸೊ ಮಿಸ್ಟರ್ ಸರೋಜ್ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದಕ್ಕೆ ಬೇಕಾಗಿ ಎಲ್ಲ ಸೆಟಪ್ಗಳನ್ನು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಹೊರಗಿದಾಗಿ ಇಂಟ್ರಡಕ್ಷನ್ನಲ್ಲಿ ಎಲ್ಲ ಪಾರ್ಟಿಸಿಪೆಂಟ್ಸ್ ಬರ್ತಾರೆ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಗ್ರೇಟ್ ಜಾಬ್ ಟೀಮ್ ನವ ಬೆಂಗಳೂರು ಕ್ಲಬ್. ಈ ವೇಳೆ ದಕ್ಷಿಣ ಕನ್ನಡ ಜಿಲ್ಲಾ ಕಲಾ ಸಂಭ್ರಮ ಅಧ್ಯಕ್ಷ ಅಶೋಕ್ ಕುಮಾರ್, ಕಾರ್ಯಕ್ರಮದ ಸಂಯೋಜಕರಾದ ಸರೋಜ್ ಕುಂಬ್ಳೆ, ತೀರ್ಪುಗಾರರಾಗಿರುವ ಸ್ನೇಹಾನ್, ಸುಮಂತ್ ವಸಿಷ್ಠ, ವನಿತಾ, ಹಿನ್ನೆಲೆ ಗಾಯಕ ಮುರಳೀಧರ್ ಕಾಮತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.